PU College, Shri Satish Bhatt, Headmaster Shri Ramakunjeshwara Kannada Medium High School, Srimati Gayatri, Headmistress of Shri Ramakunjeshwara English Medium, Srimati Sushila, Headmistress Shri Ramakunjeshwara Sanskrit Higher Primary School. I am glad to invite you all onto the dais. Take a moment to bring ourselves calm and peaceful state. Now I request our colleague Shri Lakshmi Ma'am to lead Shri Surappa Kulal to the inaugural function. Before we commence our activities, it's time to connect our spirit with the higher power to seek blessings, guidance and wisdom. Manasa smarami maha ganapatim, Manasa smarami Vasishta Vamadevadi Vandit maha ganapatim, Mahadevasutam Guru Guhanutam, Mahadevasutam Guru Guhanutam, Marakoti Prakasham Shantam, Mahakavya Natakadipriyam, Mahakavya Natakadipriyam, Mushika Vahana Modaka Priyam, Mahakavya Natakadipriyam, Mushika Vahana Modaka Priyam, Mahaganapatim Manasa smarami, Mahaganapatim Manasa smarami, Vasishta Vamadevadi Vandita Maha ಗಣಪತಿಂ. ಪ್ರಥಮವಾಗಿ ಗ್ರಾಮ ದೇವತೆ ರಾಮಕುಂಜೇಶ್ವರನ ಪ್ರಾರ್ಥಿಸ್ತಾ ಗುರುಗಳ ಆಶೀರ್ವಾದವನ್ನು ಬೇಡ್ತಾ ಇವತ್ತಿನ ನಮ್ಮ ಹಳ್ಳಿ ಪ್ರದೇಶದಲ್ಲಿ ಒಂದು ಕೇಂದ್ರೀಯ ವಿದ್ಯಾಲಯವನ್ನು ಪ್ರಾರಂಭ ಮಾಡುವಂಥ ಒಂದು ನಿರ್ಧಾರಗಳಿಗೆ ಗುರುಗಳ ಆಶೀರ್ವಾದವನ್ನು ಮಾಡಿದ್ದಾರೆ. ಆ ರೀತಿ ಇವತ್ತು ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದು ಸೇರಿದ್ದೇವೆ. ಗುರುಗಳ ಈಗಾಗಲೇ ಅದರ ಪ್ರಾರಂಭವನ್ನು ಮಾಡಿ ಆಗಿದೆ. ಈಗ ನಾವು ಸಭಾ ಕಾರ್ಯಕ್ರಮದ ಎದುರಿದ್ದೇವೆ. ಏನು ಗೊತ್ತಿಲ್ಲ, ಕೆಲವು ಸಂದರ್ಭದಲ್ಲಿ ಕೆಲವು ಆಲೋಚನೆಗಳು ಏನೇನೋ ಒಂದೊಂದು ಹೆಜ್ಜೆಗಳನ್ನು ಮುಂದೆ ಕೊಂಡು ಹೋಗ್ತಾ ಇದೆ. ಆ ರೀತಿಯಲ್ಲಿ ಈ ಕೇಂದ್ರೀಯ ವಿದ್ಯಾಲಯ CBSE ಸ್ಕೂಲನ್ನು ಇಲ್ಲಿ ನಡೆಸುವಂಥ ನಿರ್ಧಾರಕ್ಕೆ ಗುರುಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ.
ಆ ರೀತಿಯಲ್ಲಿ ಅದರ ಸಭಾ ಕಾರ್ಯಕ್ರಮದಿಂದ ಇವತ್ತು ಉದ್ಘಾಟಕರು ಅದು ಅಧ್ಯಕ್ಷರಾದ ಗುರುಗಳಿಗೆ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸ್ತಾ ಅವರನ್ನು ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಸ್ವಾಗತಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ನಮಗೆ ಭಾರಿ ಹಿಂದಿನ ಹಳೆ ನೆನಪು ಬರ್ತಾ ಇರೋದು, ಶುರುವಿಗೆ ನಮ್ಮ ಬೆಳವಣಿಗೆಗೆ ಸ್ವರ್ಣ ಉದ್ಯಮಿ GL ಆಚಾರ್ ಅವರು ನಮಗೆ ಒಂದು ಅಡಿಪಾಯ ಹಾಕಿ ಪ್ರೋತ್ಸಾಹ ಕೊಟ್ಟಂಥ ವ್ಯಕ್ತಿ. ಅವರ ಮಗ ಇವತ್ತು ಬಲರಾಮಾಚಾರ್ಯ ನಮ್ಮ ಎದುರಿದ್ದಾರೆ. ಅವ್ರು ಹೇಳಿದರು ತುಂಬ ಕೆಲಸಗಳಿದ್ದೇವೆ ಅಂತೇಳಿದರು, ಆದರೂ ನೀವು ಬಂದು ನಮ್ಮೊಟ್ಟಿಗೆ ಸೇರಿಕೊಂಡು ಒಂದೆರಡು ಮಾತನಾಡಿ ಅಂದರೆ ಅದು GL ಆಚಾರ್ಯ ಮಾತಾಗಿಯೇ ನಾವು ಸ್ವೀಕರಿಸ್ತೇವೆ ಅಂತ ಹೇಳುವಂಥ ಒಂದು ನಮ್ಮ ಮನದ ಅಭಿಪ್ರಾಯವನ್ನು ತಿಳಿಸಿದ ಸಂತೋಷದಿಂದ ಬಂದಿದ್ದೀರಿ ಬಲರಾಮಾಚಾರ್ಯ. ನಿಮಗೆ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ಕೇಂದ್ರೀಯ ವಿದ್ಯಾಲಯ ಸ್ಥಾಪನೆ ಮಾಡೋದಕ್ಕೆ ಕೆಲವು ಅನುಭವಗಳು ಬೇಕಾಗ್ತದೆ. ಅದಕ್ಕೆ ನನಗೆ ಪ್ರಥಮ ಸಿಕ್ಕಿದ್ದು, ನನಗೆ ಒಬ್ಬರು ಅಡಿಟರ್ ಇದ್ದಾರೆ ಗಣೇಶ್ ರಾವ್ ಅಂತ. ಅವರಲ್ಲಿ ಯಾವುದನ್ನು ಚರ್ಚೆ ಮಾಡದೆ ನಾನು ಮುಂದೆ ಹೋಗುವ ಕ್ರಮ ಇಲ್ಲ. ಚರ್ಚೆ ಮಾಡೋ ವಿಕ್ರಮ್ ಅಂತ ಹೇಳುವವರೊಬ್ಬರು ಇದ್ದಾರೆ. ಈಗಿನ ಪೇಜಾವರ ಅಲ್ಲ, ಈಗ ಕೃಷ್ಣ ಮಠದ ಪರ್ಯಾಯದಲ್ಲಿ ಗೀತಾ ಯಜ್ಞ ಶತಕೋಟಿ ಯಜ್ಞದ ಕೋಟಿ ಯಜ್ಞ ಇದರ ಉಸ್ತುವಾರಿಯನ್ನು ನೋಡಿಕೊಳ್ತಾ ಇದ್ದಾರೆ. ಅವರನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿದರು. ಮತ್ತೆ ನೋಡೋ ಅವರು ನನ್ನ ಪರಿಚಿತರೇ. ಆ ರೀತಿಯಲ್ಲಿ ಇದರ ಏನು ಬೆಳವಣಿಗೆಗಳಿದ್ದರೂ ಇದರ ಎಲ್ಲ ಟೀಚಿಂಗ್ ಫ್ಯಾಕಲ್ಟಿಯನ್ನು ಯಾವುದನ್ನು ಇದ್ದರೂ ಅದಕ್ಕೆ ಗೈಡ್ಲೈನ್ಸ್ ಮಾಡಿ ಇನ್ನು ಮುಂದೆ ನಮ್ಮನ್ನು ಮುಂದೆ ಕೊಂಡು ಹೋಗುವಾಗ ಏನೋ ಸಮಸ್ಯೆ ಬಂದಾಗ ಹೇಳಿದೆ, ಹೀಗೆ ಸಮಸ್ಯೆ ಉಂಟು ವಿಕ್ರಮರೇ, ಅದು ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸಿ ಎಲ್ಲವೂ ನೆರವೇರ್ತದೆ ಅಂತೇಳಿದರು. ಆ ರೀತಿಯಲ್ಲಿ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ನಮ್ಮ ಹಿರಿಯರಾದ ಮಾಧವಾಚಾರ್ಯರು, ನಾರಾಯಣ್ ಭಟ್, ಚಂದ್ರಶೇಖರ್ ಪ್ರಿನ್ಸಿಪಾಲರು, ಗಣರಾಜರು, ಅದೇ ರೀತಿ ಇವತ್ತಿನ ಯುವ ಪೀಳಿಗೆ ಶಿವಪ್ರಸಾದ್, ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷೆ ಹಾಗೂ PDO ನಮ್ಮೊಟ್ಟಿಗಿದ್ದಾರೆ. ಅದೇ ರೀತಿ ನಮ್ಮ ಮ್ಯಾನೇಜ್ಮೆಂಟಿನ ಲಿಂಗಪ್ಪ ಗೌಡರು, ಬಾಲಚಂದ್ರರು, ಅದೇ ರೀತಿ ಸತೀಶ್ರು, ಹರಿನಾರಾಯಣಾಚಾರ್ಯ ಬಂದು ಸೇರಿಕೊಳ್ತಾರೆ. ಉಮೇಶ ಸಾಯಿರಾಮ್, ರಾಧಾಕೃಷ್ಣನ್ ನಮ್ಮ ಕಾರ್ಯದರ್ಶಿಗಳು, ನಮ್ಮ ಪ್ರಿನ್ಸಿಪಾಲ್ರೆಲ್ಲ ವೇದಿಕೆಯಲ್ಲಿದ್ದೀರಿ. ನಮ್ಮ 2 ಶಾಲೆ ಗಾಯತ್ರಿ ಮತ್ತು ಲೋಹಿತಾ ಮೇಡಮ್. ಈ ಶಾಲೆ ನಡಿಬೇಕು ಅಂತ ಹೇಳಿ ಇದು ಓಪನ್ ಆಗಬೇಕು ಅಂತ ಇದ್ದರೆ ಮಧ್ಯದಲ್ಲಿ ಹೇಳಿಕೊಂಡು ಹೋಗ್ತದೆ. 2 ನಮ್ಮ ಮುಖ್ಯಸ್ಥರ ತುಂಬ ಸಹಕಾರ ಬೇಕು. ಯಾಕೆ ಅಂತೇಳಿದರೆ ಲೋಹಿತಾ ಮೇಡಮ ಗಾಯತ್ರಿ ಅವರು ರೆಡಿ ಮಾಡಿದ ಮಕ್ಕಳನ್ನು ನಾವಿಲ್ಲಿ ಇಟ್ಕೊಂಡು ಬರ್ತಾ ಇದ್ದೇವೆ. ಅಷ್ಟಾಗ ಅವರಿಗೆ ಎಷ್ಟು ನೋವಾಗಿರ್ಬೋದು ಅಂತ ಹೇಳುವಂಥ ನನ್ನಿಂದ ಅದು ಊಹಿಸಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಎಷ್ಟು ವರ್ಷಗಳಿಂದ ದುಡ್ದು ಇದನ್ನು ಕಟ್ಟಿದ್ದಾರೆ. ನಮ್ಮ ಸ್ಟೇಟ್ ಶಾಲೆ, ಇಂಗ್ಲೀಷ್ ಮೀಡಿಯಮ್ ಶಾಲೆ, ಅಲ್ಲಿಂದ ಮಕ್ಕಳನ್ನು ಇಟ್ಕೊಂಡು ಬಂದು ನಾವಿಲ್ಲಿ ಪ್ರಾರಂಭ ಮಾಡ್ತೇವೆ. ಇದು ನಿಮಗೆ ಸಿಕ್ಕಿದ ಒಂದು ಸುಯೋಗ ಅಂತ ಗ್ರಹಿಸಿಕೊಂಡು ಈ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಅವರನ್ನು ಸಮೇತ ಎಲ್ಲರನ್ನು ವೇದಿಕೆಯಲ್ಲಿರುವವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಯಾವ ಕಾರ್ಯಕ್ರಮ ಹಳ್ಳಿಯಲ್ಲಿ ಆಗಬೇಕಾದರೂ ನಮಗೊಂದು ಮಾಧ್ಯಮದ ಅವಶ್ಯಕತೆ ಭಾರಿ ದೊಡ್ಡದಿದೆ. ಅದಿಲ್ಲದೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಇದು ಪ್ರಾರಂಭ. ನಮ್ಮ ಈ ವಿದ್ಯಾಸಂಸ್ಥೆಗೆ ಒಂದು ರೀತಿಯಲ್ಲಿ ಸಹಕಾರ ಕೊಟ್ಟವರು ಮಾಧ್ಯಮದವರು. ಬಾಲಕೃಷ್ಣರಿದ್ದಾರೆ, ನಾಗರಾಜರಿದ್ದಾರೆ, ಹರೀಶರಿದ್ದಾರೆ, ಇನ್ನೊಂದೆರಡು ಮಂದಿ ಬಂದು ಸೇರಿಕೊಂಡರು. ಪ್ರವೀಣ್ರ ಅಥವಾ ಇನ್ನೊಬ್ಬರು ಇದ್ದಾರೆ, ಪ್ರವೀಣ್ರಿದ್ದಾರೆ. ಅದೇ ರೀತಿಯಲ್ಲಿ ಹೊಸದಿಗಂಥವರು ಬಂದು ಸೇರಿಕೊಳ್ಬೋದು. ಅಥವಾ 2ನೇ ಡಬಲ್ ಆ್ಯಕ್ಟ್ ಮಾಡೋ ನಾಗರಾಜನೇ ಸ್ವಾಗತಿಸ್ತಾ ಇದ್ದೇನೆ. ನೀವೆಲ್ಲರೂ ನಮಗೆ ನಿಮ್ಮ ಸಹಕಾರ ಇದ್ದರೆ ಮಾತ್ರ ಈ ಹಳ್ಳಿಯಲ್ಲಿ ಇದನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಲ್ಲಿ ನಿಮ್ಮನ್ನೆಲ್ಲರೂ ಸ್ವಾಗತಿಸ್ತಾ, ಇದಕ್ಕೆ ಮುಖ್ಯವಾಗಿರುವಂಥದ್ದು ಪೋಷಕರು ಮತ್ತು ವಿದ್ಯಾರ್ಥಿಗಳು. ಅವರೆಲ್ಲರೂ ಇವತ್ತು ಬಂದು ಸಂತೋಷದಲ್ಲಿ ಭಾಗವಹಿಸಿದ್ದೀರಿ. ಇದೊಂದು ಕನಸಿನ ಕೂಸು. ಇದನ್ನು ಬೆಳೆಸುವ ಜವಾಬ್ದಾರಿ ಪೋಷಕರಾದ ನಿಮ್ಮಲ್ಲಿ, ಅಧ್ಯಾಪಕ ವೃಂದದಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ. ನಿಮ್ಮನ್ನೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಸಂತೋಷದಿಂದ ಸ್ವಾಗತಿಸ್ತಾ ಇದ್ದೇವೆ. ಇನ್ನು ಈ ಶಾಲೆ ಯಾಕೆ ಪ್ರಾರಂಭ ಆಯಿತು ಅಂತ ಹೇಳಿದ ಬಗ್ಗೆ 1-2 ಮಾತು, ತುಂಬ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮುಖ್ಯವಾಗಿ ನನಗೆ ವಿಶ್ವೇಶ್ವರ ತೀರ್ಥರು ಇಲ್ಲಿ ಜನ್ಮ
ಎತ್ತಿದಂಥ ಜಾಗ. ಇದು ಯಾವತ್ತಾದರೂ ಒಂದು ದಿನ ನಮ್ಮ ಭಾರತದಲ್ಲೇ ಒಂದು ಪುಣ್ಯಕ್ಷೇತ್ರವಾಗಿ ಪರಿವರ್ತನೆ ಆಗ್ತದೆ ಅಂತೇಳೋ ಒಂದು ಧ್ಯೇಯವನ್ನು ಇಟ್ಟುಕೊಂಡವರು ನಾವು. ಆ ರೀತಿಯಲ್ಲಿ ಶುರುವಿಗೆ ಒಂದು ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಚಿರೆ ನಮ್ಮ ಮಕ್ಕಳು ಎಲ್ಲೆಲ್ಲ ದೂರ ದೂರ ಹೋಗ್ತಾ ಇರ್ತಾರೆ. ಯಾಕೆ ಮಾಡಬಾರ್ದು ಅಂತ ಸ್ವಾಮಿಯವರು 1 ವರ್ಷ ಅವರ ಹಿಂದೆ ಹೋಗಿದ್ದೇನೆ. ಇಂಗ್ಲೀಷ್ ಮೀಡಿಯಮ್ ಅದು ಬೇಡಪ್ಪ ಅಂತ ಹೇಳ್ತಾ ಇದ್ದರು. ಆದರೆ ಅವರಿಗೆ ಇಡೀ ಭಾರತ ತಿರುಗುವಾಗ ಆ ಭಾಷೆಯ ಪ್ರಾಮುಖ್ಯತೆ ಎಷ್ಟು ಅಂತ ಗೊತ್ತಾಗಿ ಕೊನೆಗೆ ಅವರು ಒಪ್ಪಿಗೆ ಕೊಟ್ಟರು. ಆ ರೀತಿಯಲ್ಲಿ ನಮ್ಮದು 2002ರಲ್ಲಿ ಇಂಗ್ಲೀಷ್ ಮಾಧ್ಯಮ ಶಾಲೆ ಪ್ರಾರಂಭ ಆಗಿ ಈಗ 1100 ಮಕ್ಕಳು ಅಲ್ಲಿ ದಾಖಲಾತಿಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಭಾರಿ ಸಂತೋಷ ಪಡ್ತಾ ಇದ್ದೇನೆ. ಒಂದು ರೀತಿಯಲ್ಲಿ ಒಳ್ಳೆಯ ಮಾರ್ಕನ್ನು ತೆಗಿತಾರೆ. ಹಳ್ಳಿಯವರಿಗೂ ಒಂದು ವಿದ್ಯಾಭ್ಯಾಸ ಸಿಕ್ಕಿದೆ ಅಂತ ಹೇಳಿದರೆ ಅದರಿಂದ ದೊಡ್ಡ ಪುಣ್ಯ ಇಲ್ಲ, ಅದು ಪೇಜಾವರ ಮಠಕ್ಕೆ ಅರ್ಪಿತ. ಈ ರೀತಿ ಚಿಂತನೆ ಮಾಡುವಾಗ ನನಗೆ 1-2 ವರ್ಷದಿಂದ ತುಂಬ ಎನ್ಕ್ವೈರಿ ಬರುವಾಗ ಏನು ಹೇಳ್ತಾರೆ ಅಂತ ಹೇಳಿದರೆ ಮಾತಾಡಿದ CBSE ICSE ಅಂತ ಕೇಳಿದ ಕೂಡಲೇ ಅದಲ್ಲ ಸ್ಟೇಟಿಂದ ಹೇಳಿದ ಕೂಡಲೇ ಫೋನ್ ಕಟ್, ಮತ್ತು ಅವರ ಎನ್ಕ್ವೈರಿ ಇಲ್ಲ. ಅಂದರೆ ಇಲ್ಲಿ ಅವರು ಬರುವುದಿಲ್ಲ, ಬುದ್ಧಿವಂತ ಮಕ್ಕಳು ನಮ್ಮಲ್ಲಿಗೆ ಬರುವುದಿಲ್ಲ. ನಾವೊಂದು ತಮಾಷೆಯಲ್ಲಿ ಹೇಳೋದುಂಟು, ದಡ್ಡರು ಬಡ್ಡರು ಮಕ್ಕಳು ಎಲ್ಲಿದ್ದರೂ ಇಲ್ಲಿ ಕಳಿಸಿ ನಾವು ಅವರನ್ನು ಸರಿಪಡಿಸಿ ಕಳಿಸ್ತೇವೆ ಅಂತ ಹೇಳುವಂಥ ಒಂದು ಮಾತನ್ನು ಹೇಳ್ತಾ ಇದ್ದೇವೆ ಅಧಿಕ ಪ್ರಸಂಗದಲ್ಲಿ, ಏನೋ ಗೊತ್ತಿಲ್ಲ ನನಗೆ. ಆ ರೀತಿಯಲ್ಲಿ ನಮ್ಮ ಬುದ್ಧಿವಂತ ಮಕ್ಕಳನ್ನು ಹೇಗೆ ಹುಡುಕೋದಪ್ಪ, ಮತ್ತು ನಮ್ಮ ಊರಿನವರು ಯಾವಾಗ ಬುದ್ಧಿವಂತರಾಗೋದು, ಈ ಚಿಂತನೆ ನಮ್ಮಲ್ಲಿ ಹುಟ್ಟಿತು. ಅದರ ಒಂದು ಪ್ರತಿಫಲವೇ ಈ ಶಾಲೆ ಇವತ್ತು ಪ್ರಾರಂಭ ಆಗಲಿಕ್ಕೆ ಕಾರಣ ಆಗಿದೆ. ಇದು ಎಷ್ಟು ವ್ಯಾಪ್ತಿಯನ್ನು ಹೊಂದಿದೆ ಅಂತೇಳಿದರೆ ಥ್ರೂಔಟ್ ಸ್ಟೇಟನ್ನು ಒಂದು ವ್ಯಾಪ್ತಿ ಹೊಂದಿದ್ದರೆ ಇಡೀ ರಾಜ್ಯದ ಮಕ್ಕಳು ನಮ್ಮಲ್ಲಿದ್ದಾರೆ ತುಂಬ. ಈಗಲೇ ನಾನು 7, 8, 6ನೇ ಕ್ಲಾಸಿಗೆ ಈಗಲೇ ನಮ್ಮಲ್ಲಿ ಸೀಟುಗಳು ಪೂರ್ತಿ ಆಗಿ ಹೋಗಿದೆ. ಯಾಕೆಂದೇಳಿ ಅಷ್ಟು ಒತ್ತಡಗಳಿದೆ. ಮೊನ್ನೆ ಎಲ್ಲ ನೀವು ನಮ್ಮ ಶಾಲೆಗೆ ಬರ್ತಿದ್ರೆ ಪೇರೆಂಟ್ಸಿನ ಒಂದು ಗಲಾಟೆಯನ್ನು ನೋಡಿದರೆ ಸಾಕಪ್ಪ ಅಂತ ಹೇಳುವ ರೀತಿಯಲ್ಲಿ ಅವರನ್ನು ಸಮಜಾಯಿಸಲಿಕ್ಕೆ ಕಷ್ಟ ಆಗಿದೆ. ಅದರ ಪ್ರಯೋಜನ ಈ ಊರಿನವರು ಪಟ್ಟುಕೊಳ್ಬೇಕು ಅಂತ ಹೇಳುವಂಥ ನಮ್ಮ ಒಂದು ವಿನಂತಿ. ಯಾಕೆ ಅಂತೇಳಿದರೆ ಈಗಲೂ ನಮಗೆ ಗೊತ್ತಾಗಿಲ್ಲ CBSE ಶಾಲೆಯ ಸಿಲೆಬಸ್ ಯಾವ ರೀತಿ ಇರ್ತದೆ. ಒಬ್ಬರು ಹೇಳಿದರು, ನೀವು CBSE ಶಾಲೆ ಮಾಡಿದರೆ ಊರಿಗೆ ತುಂಬ ಉಪಕಾರ ಆಯಿತು. ಯಾಕೆ ಅಂತೇಳಿದರೆ ಇನ್ನೀಗ ನೀವು SLC ದಾಟಿ ಬಿಟ್ಟರೆ ಆಯಿತು, ಮತ್ತೆಲ್ಲ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳು, ನಿಮಗೆ ನೀಟ್ CETಯಲ್ಲಿ ರ್ಯಾಂಕ್ ಸಿಗಬೇಕಾದ್ರೆ ಈ ಮಕ್ಕಳಿದ್ರೆ ಮಾತ್ರ ಈ ಸಿಲೆಬಸ್ಸಿನ ಮೇಲೆ ಅಲ್ಲಿ ಕ್ವಶನ್ ಪೇಪರ್ಗಳು ಬರೋದು. ಅದನ್ನು ನಾವು ತಡ್ಕೊಳ್ಬೇಕು ಅಂತೇಳಿ ಆದರೆ ನೀವು ಇಂಥ ಶಾಲೆ ಮಾಡಲೇಬೇಕಿತ್ತು. ಆರಂಭ ಆಗಿದೆ, ನಮ್ಮೆಲ್ಲರ ಸಹಾಯ ನಿಮಗೆ ಉಂಟು ಅಂತ ಹೇಳುವಂಥ ಮಾತುಗಳು ಅಲ್ಲಲ್ಲಿ ಬರ್ತಾ ಇದೆ. ಏನೇ ಇರಲಿ, ಗುರುಗಳು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇದು ಸುಬ್ರಹ್ಮಣ್ಯದಿಂದ ಹಿಡಿದು ನೀವೊಂದು ವ್ಯಾಪ್ತಿ ನಮ್ಮದನ್ನು ನೋಡಿಕೊಳ್ಳಿ. ಅರ್ಧ ಬೆಳ್ತಂಗಡಿ ತಾಲೂಕು, ಉಪ್ಪಿನಂಗಡಿ, ನೆಲ್ಯಾಡಿ, ಶಿರಾಡಿ ಅಥವಾ ಕಡಬ ಈ ಏರಿಯಾದಲ್ಲಿ ಎಲ್ಲಿ CBSE ಇಲ್ಲ. ನಮ್ಮ ಬಸ್ಸುಗಳನ್ನು ನಮ್ಮ ಕಾರ್ಯದರ್ಶಿ ರಾಧಾಕೃಷ್ಣನ್ ಮತ್ತು ನಾರಾಯಣ ಭಟ್ರ ಶಿವಪ್ರಸಾದ ನಮ್ಮದೊಂದು ಟೀಮ್ ಇದೆ. ಇದು ಇಡೀ ಈ ಏರಿಯಾಕ್ಕೆ ಓಡಿಸಿ ಮಕ್ಕಳನ್ನೆಲ್ಲವನ್ನು ತರಿಸಿ ಇಲ್ಲಿ ಅದರ ಪ್ರಯೋಜನ ಪಟ್ಟುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಈ ಹಳ್ಳಿಗಾಗಿ ಮಾಡುವ ಒಂದು ಪ್ರಯತ್ನ ಇದೆ. ಸೀಟ್ ಇಲ್ಲ ಅಂತೇಳಿದರೆ ಮುಂದಕ್ಕೆ ಸೆಕ್ಷನ್ಗಳನ್ನು ಓಪನ್ ಮಾಡ್ತೇವೆ, ಕೊಡ್ತಾರೆ, ತುಂಬ ಮಕ್ಕಳನ್ನು ಸೇರಿಸಿಕೊಳ್ಬೋದು. ನೀವು ನಂಬ್ತೀರಾ ಇಲ್ಲ, ನಮ್ಮ 8ನೇ ಕ್ಲಾಸಿಗೆ 200 ಮಕ್ಕಳು 8ನೇ ಕ್ಲಾಸಿಗೆ ಸೇರಿದ್ದಾರೆ ಸ್ಟೇಟ್ ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ. ಈಗಲೂ ಸೀಟಿನ ಒತ್ತಡಗಳಿದೆ. ನಮಗೆ ದುಡಿಲಿಕ್ಕೆ ಸಾಧ್ಯ ಇದ್ದರೆ ಇದನ್ನು ಒಂದು 5,000 ಮಕ್ಕಳು ಈ ಏರಿಯಾದಲ್ಲಿ ತುಂಬುವ ಪ್ರಯತ್ನ ಖಂಡಿತ ಆಗ್ತದೆ, ಆಗಬೇಕು. ಆ ರೀತಿಯಲ್ಲಿ ನಾನು ಇನ್ನೇನು ಹೆಚ್ಚು ಮಾತನಾಡಲಿಕ್ಕೆ ಬರ್ತಾ ಇಲ್ಲ. ಏನಿದ್ದರೂ ನಿಮ್ಮೆಲ್ಲರೂ ಇದರ ಪ್ರಯೋಜನ ಪಟ್ಟುಕೊಳ್ಳಿ. ನಾವು ಸಮೇತ ಮನುಷ್ಯರು, ನಮ್ಮಲ್ಲಿ ಸಣ್ಣ ಸಣ್ಣ ತಪ್ಪುಗಳೆಲ್ಲ ಬರ್ಬೋದು. ಆ ತಪ್ಪುಗಳನ್ನೆಲ್ಲವನ್ನು ನಮಗೆ ತಿಳಿಸಿ ತಿದ್ದಿ ಆ ಒಂದು ಪ್ರಯತ್ನವನ್ನು ಮಾಡಿ ತುಂಬ ಸಂತೋಷ ಆಗ್ತಾಯಿದೆ. ಒಂದು ಒಳ್ಳೆಯ ಫ್ಯಾಕಲ್ಟಿ ಇದೆ. 13 ಮಂದಿಯನ್ನು ನಾವು ವಿಕ್ರಮರ ಒಂದು ಲೀಡರ್ಶಿಪ್ಪಲ್ಲಿ ಎಂಟ್ರಿ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ಬೇಕಾದಷ್ಟು ಎಲ್ಲ ಪೇಪರ್ಗಳಲ್ಲಿ ಅವರನ್ನು ಹಾಕಿ ನಮ್ಮ ಫ್ಯಾಕಲ್ಟಿ ಈ ಸಾಮರ್ಥ್ಯದವರು ಇದ್ದಾರೆ ಅಂತ ಹೇಳುವಂಥದ್ದನ್ನು ತೋರಿಸಿಕೊಟ್ಟಿದ್ದೇವೆ. ಇದು ಯಾವತ್ತೂ ನಿಮ್ಮ ಸಾಮರ್ಥ್ಯವನ್ನು ಬೆಳೆಸಲಿಕ್ಕೆ ನಾವು ಮಾಡುವಂಥ ಪ್ರಯತ್ನ. ಅಪ್ ಟು ಡೇಟ್ ಆಗಿದೆ ಅಂತ ನಾನು ಸಮೇತ ಯಾವತ್ತೂ ನೆನೆಸಿಕೊಂಡ್ರೆ ಅಲ್ಲಿಗೆ ನಮ್ಮ ಅವನತಿ ಶುರು ಆಗ್ತದೆ. ಅದನ್ನ ಎಲ್ಲರೂ ಕಲಿಯುವ, ನೀವು ಕಲೀರಿ, ನಾವು ಕಲಿತೇವೆ, ಮಕ್ಕಳಿಗೆ ಕಲಿಸುವ.
ಮಕ್ಕಳು ಕಲೀಲಿ ಅಂತ ಹೇಳುವ ಧ್ಯೇಯದೊಂದಿಗೆ ನಮ್ಮ ಒಂದು ಒಳ್ಳೆಯ ಫ್ಯಾಕಲ್ಟಿ ಇದೆ. ಅದಕ್ಕೆ ಕಾರಣಕರ್ತರು ವಿಕ್ರಮ್ ಸರ್. ಅದೇ ರೀತಿಯಲ್ಲಿ ಈಗಿನ ಹೊಸ ತಂತ್ರಜ್ಞಾನದಲ್ಲಿ ಎಲ್ಲ ರೂಮ್ಗಳಲ್ಲಿ ಟಿ ವಿಗಳ ಮೂಲಕ ಈಗಿನ ಹೊಸ ಸಿಸ್ಟಮ್, ಪೆನ್ ಡ್ರೈವ್, ಬೇರೆ ಬೇರೆ ಥರದ ಗೂಗಲಿಂದ ಎಲ್ಲ ಕ್ಲಾಸ್ಗಳನ್ನು ಕಲೆಕ್ಟ್ ಮಾಡಿ ನಿಮಗೆ ಕೊಡುವಂಥ ಪ್ರಯತ್ನಗಳನ್ನು ಆಗ್ತಾಯಿದೆ. ಈ ರೀತಿಯಲ್ಲಿ ಉತ್ತಮ ತರಬೇತಿಯನ್ನು ನಾವು ಟೀಚರ್ಸಿಗೆ ಕೊಡ್ತೇವೆ, ಮಕ್ಕಳಿಗೆ ಕೊಡ್ತೇವೆ. ಬೇರೆ ಬೇರೆ ಕಡೆಯಿಂದ ಈಗ ಗುರುಗಳಲ್ಲಿ ಹೇಳುವಾಗ ಪಾಜಕದ ಕೆಲವು ಟೀಚರ್ಸನ್ನು ತಂದು ಇಲ್ಲಿ ಅವರಿಂದ ತರಬೇತಿಯನ್ನು ಕೊಡಿಸುವ ಅಂತ ಹೇಳುವಂಥ ಒಂದು ಸಂತೋಷ ಸುದ್ದಿಯನ್ನು ಹೇಳ್ತಾ ಇರೋದು. ಪಾಜಕದಲ್ಲಿ ನಮ್ಮ CBSE ಒಂದು ಸ್ಕೂಲ್ ಉಂಟು, ಭಾರಿ ಒಳ್ಳೆಯ ಸ್ಟ್ಯಾಂಡರ್ಡ್ ಇರುವಂಥ ಶಾಲೆ. ಅಲ್ಲಿ ಅಧ್ಯಾಪಕರನ್ನು ತರಿಸಬೇಕಾದ್ರೆ ಇಲ್ಲಿ ನಾವು ತರಬೇತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡುವ. ಬಂದರೆ ನಾನು ಅವರಿಗೆ ಸೂಚನೆ ಕೊಡ್ತೇನೆ, ಅಭಿಪ್ರಾಯ ಸಂಗ್ರಹ ಮಾಡುವ. ಏನಿರಲಿ, ಇದನ್ನೊಂದು ರಾಜ್ಯದಲ್ಲಿ ಅತ್ಯುತ್ತಮ ಶಾಲೆಯನ್ನಾಗಿ ಪ್ರಯತ್ನ ಮಾಡುವ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡುವ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ನಾನು ಸ್ವಲ್ಪ ಅವಸರ ಪುರುಷ, ಗಡಿಬಿಡಿ ಮನುಷ್ಯ ಹೇಳ್ತಾ ಇರೋದು. ಅದು ಏನಿದ್ರು ಅದನ್ನು ಸಹಿಸಿಕೊಂಡು ನನ್ನಲ್ಲಿರುವ ದೋಷಗಳನ್ನು ಬದಲಾಯಿಸಿ ನನ್ನನ್ನು ಒಂದು ನಿಮ್ಮ ಒಂದು ಸಹಾಯದಿಂದ ನನಗೊಂದು ರೂಪವನ್ನು ಕೊಡಿ ಅಂತ ಹೇಳ್ತಾ ನಾನು ಈ ಸ್ವಾಗತ ಮತ್ತು ಪ್ರಾಸ್ತಾವಿಕವಾಗಿ 2 ಮಾತನಾಡಿದ್ದಕ್ಕೆ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಭಾರತ್. From grade 7 to dedicate his present. Thank you. And now, I may request Honorable Secretary Sri Sesappa Sir to hand over the token of appreciations to the guest. May I request Sri Narayana Bhatt Sir, correspondent Sri Ramakunjeshwara Vidyavardhaka Sabha, to address the gathering. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾರತಂ ಮುನಿಂ ವಿಶೇಷಂ ಇಷ್ಟದಂ ಒಂದೇ ಪರಿವರಾಟ್ ಚಕ್ರವರ್ತಿನಂ. ಇದು ಪೂಜ್ಯ ವಿಶ್ವೇಶತೀರ್ಥರ ಬದುಕಿನ ಚಿತ್ರಣವನ್ನು ಶ್ಲೋಕ ರೂಪದಲ್ಲಿ ಪೂಜ್ಯ ವಿಶ್ವಪ್ರಸನ್ನ ತೀರ್ಥರು ರಚಿಸಿದಂಥ ಈ ಒಂದು ಶ್ಲೋಕ.
ಬಂಧುಗಳೇ, ನಾನು ಭಾಷಣಕ್ಕೆ ಬಂದು ನಿಂತದ್ದಲ್ಲ. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಕಾಶಿ ಅನಿಸಿಕೊಂಡಿರುವಂತಹ ಈ ರಾಮಕುಂಜ ಮತ್ತೊಂದು ಭೀಮ ಹೆಜ್ಜೆಯನ್ನು ಇಟ್ಟಿದೆ. ನಾವು ಮುಂದೆ ಹೆಜ್ಜೆ ಇಡ್ತಾ ಹೋಗುವಾಗ ಮುಂದೆ ಮಾತ್ರ ನೋಡ್ತೇವೆ, ಹಿಂದೆ ಏನಾಗಿತ್ತು, ಹೇಗಿತ್ತು, ಹೇಗೆ ಆರಂಭಗೊಂಡಿತ್ತು, ಹೇಗೆ ಬಂತು ಎನ್ನುವುದನ್ನು ಒಂದಿಷ್ಟು ಮೆಲುಕು ಹಾಕಬೇಕಾದಂಥ ಜವಾಬ್ದಾರಿ ಇವತ್ತಿನ ಸಮಾಜಕ್ಕೆ ಅಗತ್ಯ ಇದೆ. ನಮ್ಮ ಕುಟುಂಬ ಇರ್ಬೋದು, ಕುಟುಂಬದಲ್ಲಿ ಕೂಡ ಹಿಂದಿನ ಕತೆ ಹೇಳಿದರೆ ಯಾರು ಕೇಳೋದಿಲ್ಲ. ಕೇಳದಿದ್ದರೂ ಕೂಡ ನಾವು ಇಂದಿನ ಯುವ ಪೀಳಿಗೆ ಕಿವಿಗೆ ಹಾಕಬೇಕಾದಂತಹ ಜವಾಬ್ದಾರಿ ನಮ್ಮ ಹಿರಿಯರದ್ದಿರ್ತದೆ. ರಾಮಕುಂಜ ಇತಿಹಾಸ ಪುರಾಣದಲ್ಲಿ ಬಹಳ ಪ್ರಸಿದ್ಧಿ ಪಡೆದಿರತಕ್ಕಂತಹ ಒಂದು ಪುಣ್ಯಭೂಮಿ. ಸುಮಾರು ಶತಮಾನಗಳಿಂದ ಬಹಳ ವಿದ್ವಾಂಸರು ಹುಟ್ಟಿ ಬೆಳೆದಂತಹ ನಾಡಿದು. ಮಹಾನ್ ವ್ಯಕ್ತಿಗಳು ರಾಮಕುಂಜಕ್ಕೆ ಆಗಮಿಸಿ ಇದೊಂದು ತಪೋಭೂಮಿ ಅನಿಸಿಕೊಂಡಿದೆ. ಇಲ್ಲಿ 106 ವರ್ಷಗಳ ಹಿಂದೆ ಸಂಸ್ಕೃತ ವಿದ್ವಾಂಸರೆಲ್ಲ ಸೇರಿ ಅದಕ್ಕೆ ಹಿಂದೆ ಸಾಕಷ್ಟು ಶಿಕ್ಷಣವನ್ನು ಕೊಡ್ತಾಯಿದ್ರು. ಅಲ್ಲಿಂದ ಇಲ್ಲೊಂದು ಸಂಸ್ಕೃತ ಪಾಠಶಾಲೆ ಆಗಬೇಕು ಅಂತ 1919ರಲ್ಲಿ ಆರಂಭಿಸಿದರು. ಆಗಿನ ಶಿಕ್ಷಣ ಸಂಸ್ಕೃತ, ಆ ಕಾಲಕ್ಕೆ ಅದು ಸರಿ ಇತ್ತು. ಸುಮಾರು 40 ವರ್ಷಗಳ ಕಾಲ ದೇವಳದ ಗೋಪುರದಲ್ಲಿತ್ತು. ವಿಶೇಷವಾಗಿ ನಾನು ಉಲ್ಲೇಖಿಸಲೇಬೇಕಾದಂಥ ಸಂಗತಿ, ಇಲ್ಲಿ ಆತೂರು ಭಾಗದ ಮುಸ್ಲಿಂ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಶಿಕ್ಷಣವನ್ನು ಪೂರೈಸಿದ್ದಾರೆ. ಇವತ್ತಿಗೂ ನಮ್ಮ ದಾಖಲಾತಿ ರಿಜಿಸ್ಟ್ರಿಯಲ್ಲಿ ಅವರ ಹೆಸರಿದೆ. ಆನಂತರ ಸಂಸ್ಕೃತ ಅದು ಜ್ಞಾನಕೋಶವನ್ನು ತುಂಬುವಂತಹ ಒಂದು ವಿದ್ಯೆ, ಹೊಟ್ಟೆ ತುಂಬಿಸುವ ವಿದ್ಯೆ ಅಲ್ಲ ಅಂತ ಕಂಡಿತು. ಜನರ ಬೇಡಿಕೆಯಂತೆ ವಿಶ್ವೇಶ ತೀರ್ಥ ಗುರುಗಳು ಕನ್ನಡ ಮಾಧ್ಯಮ ಶಾಲೆಯನ್ನು ಆರಂಭಿಸೋಣ ಅಂತ ಒಂದು ಬಿತ್ತನೆ ಹಾಕಿದರು. ಆ ಕಾಲದಲ್ಲಿ ಸ್ವಾತಂತ್ರ್ಯ ಕಳೆದ ನಂತರ ಕನ್ನಡ ಶಾಲೆಗಳು ಸರಿಯಾಗಿರಲಿಲ್ಲ. ಹಾಗೆ ಕನ್ನಡ ಶಾಲೆ ಇಲ್ಲಿ ಆರಂಭಗೊಂಡಿತ್ತು. ಸುಮಾರು 70 ವರ್ಷಗಳ ಕಾಲ ನಮ್ಮ ರಾಜ್ಯಕ್ಕೆ ಒಂದು ಆದರ್ಶವಾಗಿ ಮಾದರಿ ರೀತಿಯಲ್ಲಿ ಕನ್ನಡ ಪ್ರಾಥಮಿಕ ಶಾಲೆ, ಕನ್ನಡ ಹೈಸ್ಕೂಲು ನೂರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕೊಟ್ಟು ಇವತ್ತಿಗೂ ಕೂಡ ತನ್ನ ಜೀವಂತಿಕೆಯನ್ನು ಉಳಿಸಿಕೊಂಡು ಚೆನ್ನಾಗಿ ಇದೆ. ಇದರ ಜೊತೆಗೆ ಸುಮಾರು 25 ವರ್ಷಗಳ ಹಿಂದೆ ಬಹಳಷ್ಟು ಜನ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲವೇ ನಿಮ್ಮಲ್ಲಿ ಅಂತ ವಿಚಾರಿಸ್ತಾ ಇದ್ದರು. ಗುರುಗಳು ಅದಕ್ಕೆ ಕೂಡ ಒಟ್ಟಿಕೊಂಡು ಬದಲಾವಣೆಯನ್ನು ಸ್ವೀಕರಿಸಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಆರಂಭಿಸುವ ಅಂತ ಹೇಳಿದರು. ಅದು ಸ್ಟೇಟ್ ಸಿಲೆಬಸ್ ಶಾಲೆ. ಸುಮಾರು 25 ವರ್ಷ ಆಯಿತು. ಇವತ್ತು ನಾವು ಮುಂದೆ ಹೋಗ್ತಾ ಇದ್ದೇವೆ. ಇವತ್ತು ಸ್ಟೇಟ್ ಸಿಲೆಬಸ್ ಅಲ್ಲ, ಸೆಂಟ್ರಲ್ ಸಿಲೆಬಸ್ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ. ಶ್ವೇತಪ್ರೈಗಳು ಈಗಾಗಲೇ ಹೇಳಿದರು. ಎಲ್ಲರೂ ಕೇಳೋರೆಲ್ಲ ಸ್ಟೇಟ್ ಸಿಲೆಬಸ್ ಅಂತ ಹೇಳಿದ ಕೂಡಲೇ ಫೋನ್ ಕಟ್. ಹಾಗಾದರೆ ಯಾಕೆ ಇದನ್ನು ಆರಂಭಿಸಬಾರ್ದು ಅಂತ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರಲ್ಲಿ ಇದನ್ನು ಭಿನ್ನವಿಸಿಕೊಂಡಾಗ, ಸರಿ, ಸಮಾಜದ ಏನು ಆಶಯಗಳಿವೆಯೋ ಅದಕ್ಕೆ ನಾವು ಸ್ಪಂದಿಸಬೇಕು ಅಂತ ಹೇಳಿದರು. ಆ ಮೂಲಕ ಇವತ್ತು ಶ್ರೀರಾಮಕುಂಜೇಶ್ವರ ವಿದ್ಯಾಲಯ ಎನ್ನುವಂಥ ಹೆಸರಿನಿಂದ ಇವತ್ತು CBSE ಸಿಲೆಬಸ್ಸಿನ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪೂಜ್ಯ ಶ್ರೀಗಳು ದೀಪ ಪ್ರಜ್ವಲಿಸುವ ಮೂಲಕ ಇವತ್ತು ಉದ್ಘಾಟಿಸಿದ್ದಾರೆ. ಬಂಧುಗಳೇ, ಬಹಳಷ್ಟು ಜನಕ್ಕೆ ಇನ್ನೂ ಒಂದು ಪ್ರಶ್ನೆ ಮನದಲ್ಲೇ ಹಾಗೆ ಉಳಿದುಕೊಂಡಿದೆ. ಮೊನ್ನೆ ಡಿಗ್ರಿ ಕಾಲೇಜು ಅಂತ ನಾವು ಹೇಳ್ತಾ ಇದ್ದೆವು. ರಾಮಕುಂಜೇಶ್ವರ ಮಹಾವಿದ್ಯಾಲಯ ಅಂತ ಇತ್ತು. ಇವತ್ತು ರಾಮಕುಂಜೇಶ್ವರ ವಿದ್ಯಾಲಯ ಅಂತಾಗಿದೆ. ಏನಪ್ಪ ಇದು, ಮುಚ್ಚಿಬಿಟ್ರ? ಹೌದು, 2007ರಲ್ಲಿ ಪೂಜ್ಯ ಪೇಜಾವರ ವಿಶ್ವೇಶತೀರ್ಥ ಸ್ವಾಮೀಜಿಯವರ ಪೀಠಾರೋಹಣದ ಅಮೃತ ಮಹೋತ್ಸವ ವರ್ಷ. ಪತ್ರಕರ್ತರಿಗೆಲ್ಲ ಗೊತ್ತಿದೆ. ರಾಮಕುಂಜದಲ್ಲಿ ನಾ ಭೂತೋ ನಾ ಭವಿಷ್ಯತಿ ಎನ್ನುವಂತಹ ರೀತಿಯಲ್ಲಿ ದೇಶದಾದ್ಯಂತ ಮಹಾನ್ ವ್ಯಕ್ತಿಗಳೆಲ್ಲ ಬಂದು ಸಂತರ ಗಣನವೇ ಸೇರಿ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ 2 ದಿವಸ ನಡೆದಿತ್ತು. ಆಗ ಅನಂತರಾಮರಾಯರು, GL ಆಚಾರ್ಯರು, ಅದೇ ರೀತಿ ಇನ್ನು ಕೆಲವರು ನಮ್ಮ ಜೊತೆಗೆ ನಮ್ಮಷ್ಟೇ ವೇಗದಲ್ಲಿ ಓಡ್ತಾ ಇದ್ದರು. ಅವರು ಹೇಳಿದರು, ಕೇವಲ ಒಂದು ಕಾರ್ಯಕ್ರಮವನ್ನು ಮಾಡಿ ಬಿಡೋದಲ್ಲ, ರಾಮಕುಂಜದಲ್ಲಿ ಉನ್ನತ ಶಿಕ್ಷಣಕ್ಕೆ ಇನ್ನೂ ಕೂಡ ಅವಕಾಶ ಮಾಡಿಕೊಡಬೇಕು ಅಂತ ಒಂದು ಚಿಂತನೆಯ ಮಾತನ್ನು ಬಿತ್ತಿದ್ರು. ಆ ಮೂಲಕ ನಾವು ಸಾಕಷ್ಟು ವಿಮರ್ಶೆ ಮಾಡಿದೆವು. ಇಂಜಿನಿಯರಿಂಗ್ ಕಾಲೇಜ್ ಮಾಡೋದಾ, ಮೆಡಿಕಲ್ ಕಾಲೇಜ್ ಮಾಡೋದಾ,
ಪಾಲಿಟೆಕ್ನಿಕ್ ಮಾಡೋದಾ ಅಲ್ಲ ಯಾವುದು ಅಂತ ಯೋಚನೆ ಮಾಡುವಾಗ ಇದರಲ್ಲಿ ಸಾಧ್ಯ ಇರುವಂಥದ್ದು ರಾಮಕುಂಜದ ಜನತೆಗೆ ಡಿಗ್ರಿ ಓದಲಿಕ್ಕೆ ಅವಕಾಶ ಆಗುವಂತೆ ಇಲ್ಲೊಂದು ಕಾಲೇಜ್ ಮಾಡೋಣ ಅಂತ ಎಲ್ಲರ ಅಭಿಪ್ರಾಯ ಬಂತು. ಕೇವಲ PUC ಆಗಿ ಮನೆಯಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ 2008ನೇ ಇಸ್ವಿಯಲ್ಲಿ ಮನೆಯಲ್ಲೇ ಕೂತ್ಕೊಳ್ತಾ ಇದ್ರು. ಅವರಿಗೊಂದು ಡಿಗ್ರಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವ ಅಂತ ಹೊರಟೆವು. ಸುಮಾರು 350 ಮಕ್ಕಳಿಂದ ಸುಮಾರು 15 ವರ್ಷಗಳ ಕಾಲ ಸುಮಾರು 350 ಪ್ರತಿ ವರ್ಷ ಇರ್ತಿದ್ರು. ಒಳ್ಳೆ ರೀತಿಯಲ್ಲಿ ಸಾಗ್ತಾ ಬಂತು. ಆದರೆ ಇವತ್ತು ಕಾಲ ಪರಿಸ್ಥಿತಿ ಬದಲಾಗಿದೆ. ಏನು ಬದಲಾಗಿದೆ ಅಂತಂದರೆ, ಇವತ್ತು PUC ಆದ ನಂತರ ಹಿಂದೆ BA BCom BSc ನನ್ನ ಅಪ್ಪನೂ ಅದನ್ನೇ ಓದಿದ್ದು, ನಾನು ಅದನ್ನೇ ಓದೋದು ಅಂತ ಹೋಗ್ತಾಯಿದ್ರು. ಈಗ ಹಾಗಲ್ಲ. PUC ಆದ ನಂತರ 10 ದಾರಿಗಳಿವೆ, 100 ದಾರಿಗಳಿವೆ. ಇವತ್ತು ಜ್ಞಾನ ತುಂಬುವುದಕ್ಕಿಂತ ಹೊಟ್ಟೆ ತುಂಬಿಸುವಂಥ ವಿದ್ಯೆ ಯಾವುದು ಅಂತ ಎಲ್ಲರೂ ಕೂಡ ಹುಡುಕ್ತಾ ಇದ್ದಾರೆ. ಹಾಗೆ 10 ದಾರಿಗಳಿಂದ ಹೋಗ್ತಾ ಇರೋದ್ರಿಂದ ಕಾಲಕ್ರಮೇಣ ಇತ್ತೀಚೆಗೆ ನನ್ನ 3-4 ವರ್ಷಗಳಲ್ಲಿ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬುದ್ಧಿವಂತರಾದವರು ಮೊದಲೇ ಶರ ಬರೆದಿಟ್ಟಿದ್ದಾರೆ, ಡಿಗ್ರಿ ಕಾಲೇಜು ಮುಚ್ಚುಂಟು ನಾನೊಂದು 2 ವರ್ಷೋಡು ಅಂತ. ನಾವು ಇವತ್ತಿನವರೆಗೂ ಅದನ್ನು ಮುಚ್ಚಬಾರದು ಅಂತಲೇ ಪ್ರಯತ್ನಪಟ್ಟು ನಾವೆಲ್ಲ ಸಾಕಷ್ಟು ಅದಕ್ಕೆ ಆಡಳಿತ ಮಂಡಳಿಯಿಂದ ಲಕ್ಷಾಂತರ ರೂಪಾಯಿಗಳನ್ನು ಹಾಕಿ ಆ ಒಂದು ಕಾಲೇಜನ್ನು ಉಳಿಸಿಕೊಡಬೇಕು ಅಂತ ನಾವು ಪ್ರಯತ್ನ ಪಟ್ಟಿದ್ದೇವೆ. ಯಾಕೆಂದರೆ ಗುರುಗಳ ಪೀಠಾರೋಹಣದ ಅಮೃತ ಮಹೋತ್ಸವ ವರ್ಷದ ಕಟ್ಟಡ ಇದು. ಆರಂಭಿಸಿದಂಥ ಸಂಸ್ಥೆ ನಿಲ್ಲಬಾರ್ದು ಅಂತ. ಹಾಗೆ ಅಂತ ಜನರಿಗೆ ಅಗತ್ಯ ಇಲ್ಲದಂಥ ಡಿಗ್ರಿ ಕಾಲೇಜು ಯಾಕೆ ಅಂತ ಈಗ ನಮ್ಮೆಲ್ಲರ ಮನಸ್ಸಲ್ಲಿ ಬಂದರೆ ತಪ್ಪಲ್ಲ. ಹಾಗೆ ಅಂತ ಕೊನೆಯ ದಿನದವರೆಗೂ ಕೂಡ ಅದನ್ನು ಚೆನ್ನಾಗಿ ನಡೆಸ್ತಾ ಇದ್ದೇವೆ. ಮನೆಯಲ್ಲಿ ಒಬ್ಬ ಹಿರಿಯರು ಆಸ್ಪತ್ರೆ ಸೇರಿದ್ದಾರೆ, ಇನ್ನು ಹೇಗೂ ಹೋಗುವವರು ಅಂತ ಅವರನ್ನು ಹಾಗೆ ಕಳಿಸಲಿಲ್ಲ. ಸಾಕಷ್ಟು ಹಣ ಖರ್ಚು ಮಾಡಿ ಅದನ್ನು ಉಳಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇವೆ. ಈಗ ಅದೇ ಶ್ರೀ ರಾಮಕುಂಜೇಶ್ವರ ಮಹಾವಿದ್ಯಾಲಯ ಅಂತ ಇರತಕ್ಕಂಥ ಬೋರ್ಡ್ ಬದಲಾಗಿದೆ. ಶ್ರೀ ರಾಮಕುಂಜೇಶ್ವರ ವಿದ್ಯಾಲಯ CBSE ಸಿಲೆಬಸ್ಸಿನ ಶಿಕ್ಷಣ ಸಂಸ್ಥೆ ಇಲ್ಲಿ ಆರಂಭಗೊಂಡಿದೆ. ಬಂಧುಗಳೇ, ಒಂದು ನೆನಪಿರಲಿ, ಹಿಂದಿನದ್ದನ್ನು ಮರೆಯಬಾರ್ದು. CBSE ಸ್ಟಾರ್ಟ್ ಆಗಿದೆ ಅಂತ ಸ್ಟೇಟ್ ಸಿಲೆಬಸ್ಸನ್ನು ಮುಚ್ಚೋದಲ್ಲ, ಅದು ಕೂಡ ಬೇಕು. ಕನ್ನಡ ಮಾಧ್ಯಮವೂ ಬೇಕು, ಹಳ್ಳಿಯ ಜನಕ್ಕೆ ಎಲ್ಲವೂ ಬೇಕು. ಎಲ್ಲವನ್ನೂ ಕೂಡ ಬೆಂಬಲಿಸಿ ಅಂತ ನಿಮ್ಮಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ. ಇನ್ನೂ ಒಂದು ಮಾತು, 100 ವರ್ಷಗಳಿಂದ ಈ ಶೈಕ್ಷಣಿಕ ರಥವನ್ನು ಎಳೀತಾ ಬಂದಿದ್ದೇವೆ. ಇದನ್ನು ಎಳೆದವರು ಎಷ್ಟು ಜನ ಅಂತ ಒಂದು ಪುಸ್ತಕ ಬರೆದ್ರೆ ದೊಡ್ಡ ಗ್ರಂಥವೇ ಆದೀತು. ಅಷ್ಟು ಜನ ಇದಕ್ಕೆ ಸೇವೆ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಅವರ ಆರ್ಥಿಕ ಸಂಪತ್ತನ್ನು ಇದಕ್ಕೆ ಕೊಟ್ಟಿದ್ದಾರೆ. ಪೇಜಾವರ ಗುರುಗಳು ರಾತ್ರಿ ಹಗಲು ಕನಸು ಕಂಡಿದ್ದಾರೆ, ವಿಶ್ವೇಶತೀರ್ಥ ಸ್ವಾಮೀಜಿಯವರು. ಈಗ ಅದನ್ನು ನಮ್ಮ ಗುರುಗಳು ಈಗ ಮುಂದುವರಿಸ್ತಾ ಇದ್ದಾರೆ. ಬಂಧುಗಳೇ, ಆ ರಥವನ್ನು ಎಷ್ಟೋ ಜನ ಎಳೆದಿದ್ದಾರೆ. ಇವತ್ತು ಪ್ರಸ್ತುತ ಸ್ಥಿತಿಯಲ್ಲಿ ರಾಧಾಕೃಷ್ಣರು, ನಾನು, ಶೇಷಪರಿಗಳು, ಶಿವಪ್ರಸಾದರು, ಮಾಧವಾಚಾರ್ಯ, ಲಕ್ಷ್ಮೀನಾರಾಯಣರು, ನಾವೆಲ್ಲ ನಮ್ಮಿಂದ ಸಾಧ್ಯವಾದಷ್ಟು ಎಳೀತಾ ಇದ್ದೇವೆ. ಇದರಲ್ಲಿ ವಿದ್ಯಾರ್ಥಿಗಳೇ ಆರೂಢರಾಗಿರುವಂತಹ ದೇವರ ಹಾಗಿದ್ದಾರೆ. ಇಲ್ಲಿ ಪೂಜ್ಯ ಶ್ರೀಗಳು ಅರ್ಚನೆ ಮಾಡ್ತಾರೆ ವಿದ್ಯಾರ್ಥಿಗಳನ್ನು, ದೇವರ ಸಮಾನ ಅಂತ ಕಂಡು ನಮ್ಮ ಮುಂದಿನ ಪ್ರಜೆಗಳು ಅಂತ ಅವರನ್ನು ಅರ್ಚಿಸುವವರು ಪೂಜ್ಯ ಶ್ರೀಗಳು. ನಾವೆಲ್ಲ ನಮ್ಮ ಸಾಧ್ಯ ಇರುವಷ್ಟು ವೇಗದಿಂದ ಎಳೀತಾ ಇದ್ದೇವೆ. ಇನ್ನಷ್ಟು ಇದಕ್ಕೊಂದು ವೇಗ ಕೊಡಬೇಕು ಅಂತ ನಮ್ಮ ಶಿವಪ್ರಸಾದ್ ಇಂಥ ಯುವಕರನ್ನು ಕೂಡ ಇವತ್ತು ಸೇರಿಸಿಕೊಂಡು ಮುಂದೆ ಸಾಗ್ತಾ ಇದ್ದೇವೆ. ನಮ್ಮಲ್ಲಿ ಎಳೀಲಿಕ್ಕೆ ಸಾಕಷ್ಟು ಶಕ್ತರಾದಂಥ ಶಿಕ್ಷಕರ ಒಂದು ದೊಡ್ಡ ತಂಡವೇ ಇದೆ. ಅದರಿಂದಾಗಿ ನಮ್ಮ ಈ ವಿದ್ಯಾಸಂಸ್ಥೆಗಳು ಒಳ್ಳೆ ರೀತಿಯಲ್ಲಿ ಸಾಗ್ತಾ ಇದೆ. ಈ ರಥವನ್ನು ಇನ್ನೂ ಮುನ್ನಕ್ಕೆ ಎಳೀಲಿಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು ಅಂತ ಹೇಳ್ತಾ ನನ್ನ ಈ ಆಶಯದ 1-2 ನುಡಿಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ಸಂಸ್ಥೆಯ ಅಧ್ಯಕ್ಷರಾಗಿರುವ ಪರಮ ಪೂಜ್ಯ ಶ್ರೀಗಳಿಗೆ ವಂದಿಸುತ್ತಾ, ಸಭೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರೇ, ಬಂಧುಗಳೇ, ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ, 2023-24ನೇ ಶೈಕ್ಷಣಿಕ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಪರಮಪೂಜ್ಯ ಶ್ರೀಗಳು ಫಲಪುಷ್ಪ ಹಾಗೂ ವಿದ್ಯಾರ್ಥಿ ವೇತನವನ್ನು ನೀಡುತ್ತಾ ಇದ್ದೇನೆ. ಸಾಧಕ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಗೌರವಾನ್ವಿತ ಹೆತ್ತವರೊಂದಿಗೆ ಬಂದು ಶ್ರೀಗಳಿಂದ ಗೌರವವನ್ನು ಪಡೆದು ಪುನೀತರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಗಗನ್ KR 625 ಅಂಕಗಳಲ್ಲಿ 605 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನವನ್ನು ಪಡೆದಿರ್ತಾರೆ. ಗಗನ್ KR
ಯಶಸ್ವಿನಿ ಜಯೇಂದ್ರ ಬಂಗೇರ. ದಯವಿಟ್ಟು ಹೆತ್ತವರೊಂದಿಗೆ ಬನ್ನಿ. ಭುವನ್ ಗೌಡ ಎಸ್. ಭುವನ್ ಗೌಡ ಎಸ್. ಯುಗಾಂತ್ ಎಂಪಿ. ಯುಗಾಂತ್ ಎಂಪಿ. ಯುಗಾಂತ್ ಎಂಪಿ. ಪ್ರಣಾಮ್. 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 ಚೈತನ್ಯ ವೆಂಕಟರಾಮ ಎಂ. ಚೈತನ್ಯ ವೆಂಕಟರಾಮ ಎಂ. ಎಂ ಮನಸ್ವಿನಿ ಆಚಾರ್ಯ. ಎಂ ಮನಸ್ವಿನಿ ಆಚಾರ್ಯ. ಮಧುರ ಎಂ ಡಿ. ಮಧುರ ಎಂ ಡಿ. ಸೃಜನ್. ಸೃಜನ್. ಚಿನ್ಮಯ್ ಶೆಟ್ಟಿ ಎಚ್. ಚಿನ್ಮಯ್ ಶೆಟ್ಟಿ ಎಚ್. ಭುವನ್ ಎಂ. ಭುವನ್ ಎಂ. ಚೇತನ್ ರಾಜ್ ಡಿ. ಚೇತನ್ ರಾಜ್ ಡಿ. ಉಪಮಾ ಯುಪಿ. ಭುವನ್ ಎಂ. ಚೇತನ್ ರಾಜ್ ಡಿ. ಉಪಮಾ ಯುಪಿ. ಹಿತಾಶ್ರೀ ಪಿ ಎನ್. ಹಿತಾಶ್ರೀ ಪಿ ಎನ್. ಹಿತಾಶ್ರೀ ಪಿ ಎನ್. ಅತಿಥಿ ಅತಿಥಿ ಸಮರ್ಥ್ ಎಂಪಿ. ಸಮರ್ಥ್ ಎಂಪಿ. ಮೇಘಾ ಎಸ್ ಪಿ. ಮೇಘಾ ಎಸ್ ಪಿ. ಚರಣ್ ಎಸ್ ಆರ್. ಚರಣ್ ಎಸ್ ಆರ್. ಸಮರ್ಥ ಎಂಪಿ. ಮೇಘಾ ಎಸ್ ಪಿ. ಚರಣ್ ಎಸ್ ಆರ್. ಅಬೂಬಕರ್ ಶಾಹಿಲ್. ಅಬೂಬಕರ್ ಶಾಹಿಲ್. ಸ್ವಸ್ತಿಕ್ ಎಸ್. ಸ್ವಸ್ತಿಕ್ ಎಸ್. ಅಂಕಿತ್ ಎಸ್ ರಾವ್.
अंकित एस राव, स्वस्तिक अंकित एस राव, भगत यमी, भगत एम ई, धनुष एम एस, धनुष एम एस, ऋतिक एस शेट्टी, ऋतिक एस शेट्टी, इंचर 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 प्रणव राम, प्रणव राम, श्रीशांत गौड़ा एच एच, श्रीशांत गौड़ा एच एच, मोनिशा, मोनिशा, फातिमा कौसर, फातिमा कौसर, जीवन टीडी, जीवन टीडी, हर्षिता, हर्षिता, सुकृत जी, सुकृत जी, संजू डीएम, संजू डीएम, दिगंत बीके, दिगंत बीके, गणेश केएस, गणेश केएस, धरणीश टीएन, धरणीश टीएन, चंद्रशेखर एचएस, चंद्रशेखर एचएस, चिरंत हेग्डे एस, चिरंत हेग्डे एस, हमदा अजीज, हमदा अजीज, हमदा अजीज,
ಶ್ರೇಯ, ಶ್ರೇಯ, ಚಿನ್ಮಯಿ, ಚಿನ್ಮಯಿ, ಆಕಾಶ್ ಗೌಡ MS, ಆಕಾಶ್ ಗೌಡ MS, ಇಶಾಂಕ್ R ಗೌಡ, ಇಶಾಂಕ್ R ಗೌಡ, ಧ್ರುವ P, ಮೌಲಿಕಾ, ಶಶಾಂಕ್ ಗೌಡ GC, ಶಶಾಂಕ್ ಗೌಡ GC, ಪ್ರೇಮ್ ಕುಮಾರ್ ಗೌಡ JL, ಪ್ರೇಮ್ ಕುಮಾರ್ ಗೌಡ JL, ಶಯನ್ SH, ಶಯನ್, ರೋಹಿತ್ HP, ಶಯನ್ SH, ರೋಹಿತ್ HP, ಗಗನ್ K, ಗಗನ್ K, ಒಂದು ಗ್ರೂಪ್ ಫೋಟೋ. ಯುಗಾಂತ್,
Charan SR. Charan SR. ವಿದ್ಯಾರ್ಥಿಗಳನ್ನು ಹರಿಸಿದ ಪರಮಪೂಜ್ಯ ಶ್ರೀಗಳ ಪಾದಗಳಿಗೆ ವಂದಿಸುತ್ತಾ ವಿದ್ಯಾರ್ಥಿಗಳಿಗೆ ಹಾಗೂ ಹೆತ್ತವರಿಗೆ Shri Ramakunjeshwara Mahavidyalaya Ramakunja, a very pleasant morning to respected Shri Vishwaprasanna Tirtha Swamiji Pejavar Mata Udupi and all the dignitaries on and off the dais. It is our duty to honor the students who have passed out with excellent marks in academic year 2022-23. I request our Honorable President of Shri Ramakunjeshwara Institutions, Shri Vishwaprasanna Tirtha Swamiji, to please give away the prizes to the toppers in the academic year 2022-23 and the 2023-24. Now I am going to call out the names of prize holder of the outgoing batch from BCom. First place goes to Ganesh. Second place goes to Divya K. Continue. Congratulations and thank you. Now I am going to call out the names of student of current year batch. The name list will be from 2nd BCom. First place goes to Kusumadar and second place goes to Nasiba Banu. From 3rd BCom, first place goes to Shraddha US. And second place goes to Chetana BS. From final BA, first place goes to Varshini. Second place goes to Chaitanya. Congratulations and thank you. The cash prize given to economically backward and meritorious students by Parents Teachers Association, I request our honorable guest Shri Vishwaprasanna Tirtha Swamiji to please give away the prizes to the student. The prize goes to Diksha 3rd BCom. Moksha 3rd BCom. Sharanya 3rd BCom. Shushmita K 3rd BCom. Gautam 3rd BCom. Chitralekha 3rd BCom. Sumalata 3rd BCom. Amrita 3rd BCom. Chaitanya 3rd BA.
Varshini 3rd BA. Congratulations to everyone. Now I am going to call out the names of prize holder of outgoing batch from BA. First place goes to Nikesh N. Shetty. Second place goes to Lata. Congratulations and thank you. I would like to extend my sincere thanks to our honorable guest Shri Vishwaprasanna Tirtha Swamiji, Pejavar Mat Udupi. Thank you so much for giving opportunity. Thank you one and all. Thank you, ma'am. In a world where visual often speak louder than words, the power of well-designed logo should never be underestimated. Now, may I request Sri Balaram Acharya Sir, proprietor of GL Acharya to address the gatherings. ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ನಮ್ಮೆಲ್ಲ ಪೂಜ್ಯರಾದ ಶ್ರೀ 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 ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಶಿರಸ ತಲೆಬಾಗುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಪ್ರೀತಿಯ ವಿದ್ಯಾರ್ಥಿಗಳೇ, ಹೆತ್ತವರೇ, ಎಲ್ಲ ಬಹುಮಾನ ವಿಜೇತರೇ ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತು ರಾಮಕುಂಜದ ಚರಿತ್ರೆಯಲ್ಲಿ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕಾದ ದಿನ ಅಂತೇಳಿ ನಾನು ನಂಬ್ತೇನೆ. ಇಲ್ಲಿಯ ವಿದ್ಯಾಕ್ಷೇತ್ರದಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿದ ಈ ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾ, ಇದರ ಯಶೋಗಾಥೆಯಲ್ಲಿ ಇನ್ನೊಂದು ದೊಡ್ಡ ಹೆಜ್ಜೆ. ಪೂಜ್ಯ ಸ್ವಾಮೀಜಿಯವರು ದೀಪ ಪ್ರಜ್ವಲನದ ಮೂಲಕ ಇದನ್ನು ಇವತ್ತು ವಿದ್ಯುಕ್ತವಾಗಿ ಉದ್ಘಾಟನೆಗೊಳಿಸಿದ್ದಾರೆ. ಕಾಕತಾಳೀಯವೇನ ವಿದ್ಯಾ ರಂಗದಲ್ಲಿ ಒಂದು ಹೊಸ ಶಕೆ ಜೂನ್ 3, 2024 ಪ್ರಾರಂಭ ಆಗ್ತಾ ಇದೆ. ಜೂನ್ 4 ನಾಳೆ ಭಾರತ ಸರ್ಕಾರಕ್ಕೆ ಹೊಸ ಸರ್ಕಾರ ಆಗಲಿಕ್ಕಿದೆ, ಅನೌನ್ಸ್ ಆಗಲಿಕ್ಕಿದೆ, ಎಲೆಕ್ಷನ್ ರಿಸಲ್ಟ್ ಬಂದು. ಹಾಗಾಗಿ ಒಂದು ದೊಡ್ಡ ಬದಲಾವಣೆ ಇಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಇದು ಯಾಕೆ ಇದು ಇಷ್ಟು ದೊಡ್ಡ ಬದಲಾವಣೆ ಅಂತ ಹೇಳ್ತೇನೆ ಅಂತ ಹೇಳಿದರೆ, ಇದರ ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮಗೆ ನೆನಪಿದೆ, ನಾವು ಸಣ್ಣದಿರುವಾಗ ನಮ್ಮ ಸೋದರ ಸಂಬಂಧಿಗಳು, ಕುಟುಂಬದ ಸದಸ್ಯರು, ನಮ್ಮ ಸಮಕಾಲೀನರು ಬೊಂಬಾಯಲ್ಲಿರುವವರು, ನಾವು ಆಗ ಬೊಂಬಾಯಿ ಅಂತ ಹೇಳೋದು, ಈಗ ಮುಂಬೈ ಅಥವಾ ಚೆನ್ನೈಯಲ್ಲಿರುವವರು ನಮ್ಮೊಟ್ಟಿಗೆಲ್ಲ ಆಡುವಾಗ ನಮಗೇನೋ ಒಂದು ಹಿಂಜರಿಕೆ. ಅವ್ರ ಹತ್ರ ಮಾತಾಡುವಾಗ ಅವರು ಭಾರಿ ಸ್ಪೀಡ್ನಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ, ಅವರು ಕೆಲವು ಹೇಳುವ ವಿಷಯಗಳು ನಮಗೆ ಅರ್ಥ ಆಗೋದಿಲ್ಲ. ಈ ರೀತಿ ಒಂದು ದೊಡ್ಡ ಕಂದಕವೇ ಇತ್ತು ಹಳ್ಳಿ ಪ್ರದೇಶದ ಸಿಗುವ ವಿದ್ಯಾಭ್ಯಾಸಕ್ಕೆ ಮತ್ತು ದೊಡ್ಡ ನಗರಗಳಲ್ಲಿ ಸಿಗುವ ವಿದ್ಯಾಭ್ಯಾಸಕ್ಕೆ ದೊಡ್ಡ ಕಂದಕ ಇತ್ತು. ಇದು ಕಾಲಕ್ರಮೇಣ ಕಮ್ಮಿ ಆಗ್ತಾ ಬಂದಿದೆ. ಇವತ್ತು ಈ ತಾಂತ್ರಿಕ ಬೆಳವಣಿಗೆ ಏನಿದೆ, ಕಂಪ್ಯೂಟರ್ನಿಂದಾಗಿ, ಇಂಟರ್ನೆಟ್ನಿಂದಾಗಿ ನಾವು ಕೂತಲ್ಲಿ ಎಲ್ಲಿ ಬೇಕಾದರೂ ನಮಗೆಲ್ಲ ಮಾಹಿತಿ ಸಿಗುವಂಥ ಒಂದು ಸೌಲಭ್ಯ ನಮಗಿದೆ. ಹಾಗಾಗಿ ಯಾರಿಗೆ ಜ್ಞಾನದ ಹಸಿವಿದೆ ಅವು ಅದನ್ನು ಪಡ್ಕೊಳ್ಳುವಂತಹ ಅವಕಾಶ ಇದೆ. ಆದರೆ ನಮಗೆ ಅದು ವಿದ್ಯಾಸಂಸ್ಥೆಯಲ್ಲೇ ಅದು ಸಿಕ್ಕಿದರೆ ಎಲ್ಲ ಮಕ್ಕಳು ಅದನ್ನು
ಕಲಿಯುವಂಥ ಒಂದು ವ್ಯವಸ್ಥೆ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ಈಗಾಗಲೇ ಪ್ರಾಸ್ತಾವಿಕ ನುಡಿಗಳಲ್ಲಿ ನಾರಾಯಣ ಭಟ್ರು ಹೇಳಿದರು, ಮೊದಲು ಸಂಸ್ಕೃತ ಪಾಠಶಾಲೆ ಇತ್ತು, ಆಮೇಲೆ ಕನ್ನಡ ಶಾಲೆ ಇತ್ತು, ಆಮೇಲೆ ಇಂಗ್ಲೀಷ್ ಮಾಧ್ಯಮ ಬಂತು. ಇಂಗ್ಲೀಷ್ ಮಾಧ್ಯಮ ಬಂದರೆ ಸಾಕಾಗೋದಿಲ್ಲ, ಈಗ CBSE ಬೇಕು ಅಂತೇಳಿ ಈ ಹೆಜ್ಜೆಯನ್ನು ಕೂಡ ನಾವು ತೆಗೆದುಕೊಂಡಿದ್ದೇವೆ ಅಂತೇಳಿ. ಹಾಗಾಗಿ ಏನು ಈ ಒಂದು ವಿದ್ಯಾಭ್ಯಾಸದ ಮಟ್ಟದಲ್ಲಿ ಏನು ವ್ಯತ್ಯಾಸ ಬರ್ಬೋದು ದೊಡ್ಡ ನಗರಗಳಿಗೆ ಮತ್ತು ಹಳ್ಳಿಗಳಿಗೆ, ಅದನ್ನು ಇವತ್ತು ಮುಚ್ಚುವಂಥ ಇವತ್ತು ಕೆಲಸವನ್ನು, ದೊಡ್ಡ ಕೆಲಸವನ್ನು ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದವರು ಮಾಡಿದ್ದಾರೆ. ಅದಕ್ಕಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು ಎಲ್ಲರಿಗೂ ಕೂಡ. ಸಾಕಷ್ಟು ಜನ ಇದ್ದಾರೆ, ನಾನು ಶೇಷಪ್ರಿಯಗಳಿದ್ದಾರೆ, ರಾಧಾಕೃಷ್ಣರಿದ್ದಾರೆ, ಶಿವಪ್ರಸಾದರಿದ್ದಾರೆ, ಯುವಕರು, ನಾರಾಯಣ ಭಟ್ರಿದ್ದಾರೆ, ಹಿರಿಯರು, ಇನ್ನು ನಾನು ಎಲ್ಲರ ಹೆಸರು ಹೇಳ್ತಾ ಹೋಗೋದಿಲ್ಲ, ದೊಡ್ಡ ಟೀಮೇ ಇದೆ. ಇಷ್ಟು ವಿದ್ಯಾಸಕ್ತರು ಇಲ್ಲಿ ಈ ಒಂದು ಪುಟ್ಟ ಊರಿನಲ್ಲಿ ಇರೋದ್ರಿಂದ ಇಷ್ಟು ವಿದ್ಯಾಸಂಸ್ಥೆಗಳು ಇಲ್ಲಿ ಬೆಳೆದು ನಿಲ್ಲುವಂತಾಗಿದೆ. ಇಲ್ಲರೆ ನಾವು ನೋಡ್ಬೋದು, ಇಷ್ಟೇ ದೊಡ್ಡ ಹಳ್ಳಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟಿವೆ, ಎಲ್ಲ ಕಡೆಯಲ್ಲಿ ಇಷ್ಟು ವಿದ್ಯಾಸಂಸ್ಥೆಗಳು ಇವೆ ಅಂತ ಕೇಳಿದರೆ ಇಲ್ಲ. ಬಹುಶಃ ಇಲ್ಲಿ ಮುಂದೆ ಕೂಡ ಪಾಲಿಟೆಕ್ನಿಕಾ ಅಥವಾ ಫಾರ್ಮಸಿ ಕಾಲೇಜ ಅಥವಾ ವೆಟರ್ನರಿ ಕಾಲೇಜ ಇಂಥ ಪ್ರೊಫೆಷನಲ್ ಕಾಲೇಜಸ್ ಕೂಡ ಇಲ್ಲಿ ಮುಂದೆ ವಿದ್ಯಾವರ್ಧಕ ಸಭಾದಿಂದ ಆಗಲಿ ಅಂತೇಳುವ ಆಶಯವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಸ್ವಾಮೀಜಿಯವರ ಆಶೀರ್ವಾದದಿಂದ ಇದು ಸಾಧ್ಯವಾಗಿದೆ. ಅವರು ದೊಡ್ಡ ಮನಸ್ಸು ಮಾಡಿ ಇದನ್ನು ಪ್ರಾರಂಭ ಮಾಡಿ ಅಂತೇಳಿ ಪ್ರೇರಣೆ ಕೊಟ್ಟ ಕಾರಣ ಅದು ನಡೆದಿದೆ. ವಿಶ್ವೇಶತೀರ್ಥರು ಈಗ ಇಲ್ಲದಿದ್ದರೂ ಕೂಡ ಅವರ ಏನು ಒಂದು ಪ್ರೇರಣೆ, ಅವರು ಕೊಟ್ಟ ಪ್ರೇರಣೆ, ಅವರ ನೆನಪುಗಳು ಇವತ್ತು ಕೂಡ ಈ ಸಂಘಟನೆಗೆ ನೆನಪುಗಳ ಮೂಲಕ ಬಲ ತುಂಬುತ್ತಾ ಇದೆ. ಇದನ್ನೆಲ್ಲ ನೆನೆಸಿಕೊಂಡಾಗ ಒಂದು ರೀತಿ ನಮಗೆ ರೋಮಾಂಚನ ಆಗ್ತದೆ. ರಾಮಕುಂಜದಲ್ಲಿ ಇಷ್ಟು ದೊಡ್ಡ ಒಂದು ವಿದ್ಯಾಕ್ಷೇತ್ರದ ಸೇವೆ ನಡೀತಾ ಇದೆ ಅಂತ ಹೇಳೋದಕ್ಕೆ. ಮತ್ತು ತುಂಬ ಹೆಚ್ಚೇನು ಮಾತಾಡಲಿಕ್ಕೆ ಹೋಗೋದಿಲ್ಲ, ವಿದ್ಯಾರ್ಥಿಗಳೆಲ್ಲ ತುಂಬ ಹೊತ್ತಿನಿಂದ ಕಾಯ್ತಾ ಇದ್ದಾರೆ ಮುಂದಿನ ಕಾರ್ಯಕ್ರಮಕ್ಕಾಗಿ. ಮತ್ತೊಮ್ಮೆ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಎಲ್ಲರಿಗೂ, ನಾನು ಕೂಡ ಒಂದು ಭಾಗ ಆಗಿದ್ದೇನೆ ಅದರಲ್ಲಿ, ಆದರೆ ಅಷ್ಟು ಸಕ್ರಿಯವಾಗಿ ಪಾಲ್ಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳುವ ಒಂದು ಕೊರತೆ ಇದೆ. ಆದರೂ ಇವತ್ತು ಸಕ್ರಿಯವಾಗಿ ಕೆಲಸ ಮಾಡ್ತಿರುವ ಎಲ್ಲ ಪದಾಧಿಕಾರಿಗಳಿಗೆ ಹೆಸರು ಹೇಳದೆ ಮತ್ತೊಮ್ಮೆ ಎಲ್ಲ ವೇದಿಕೆಯಲ್ಲಿದ್ದಾರೆ, ಅವರಿಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್. I would like to request Honorable Shri 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 Vishwaprasanna Tirtha Swamiji for your blessings. ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಬೆಳವಣಿಗೆ ಜೀವಂತಿಕೆಯ ಲಕ್ಷಣ. ಬದುಕ್ತಾ ಇರಬಹುದು, ಆದರೆ ಬೆಳವಣಿಗೆ ಕಂಡಿಲ್ಲ ಅಂತಂದರೆ ಬದುಕಿದ್ದಾನೋ ಇಲ್ಲೋ ಅಂತ ಹೇಳಿಕೊಂಡು ಹೊರಗಿದ್ದು ನೋಡೋರಿಗೆ ಸಂಶಯ ಇರುತ್ತೆ. ನಮ್ಮ ಗುರುಗಳು ಹುಟ್ಟಿ ಹಾಕಿರತಕ್ಕಂತಹ ಶ್ರೀ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಂಘ ಏನಿದೆ, ಇದು ದಾಪುಗಾಲಲ್ಲಿ ಬೆಳೀತಾ ಇರೋದನ್ನು ನಾವು ಕಾಣಬಹುದು. ಅದಕ್ಕೆ ಒಂದು ಮುಖ್ಯ ಕಾರಣ ಗುರುಗಳ ವ್ಯಕ್ತಿತ್ವ. ನೋಡಲಿಕ್ಕೆ ವಾಮನ ಮೂರ್ತಿ, ಆದರೆ ಅವರು ಬೆಳೆದದ್ದು ತ್ರಿವಿಕ್ರಮನಂತೆ. ಹಾಗೆ ಅವರು ಕಲಿತಿರುವ, ಅವರು ಕಟ್ಟಿರುವ ಈ ಸಂಸ್ಥೆ ಕೂಡ ವಾಮನನ ಹುಟ್ಟಿದರೂ ಅದು ಇವತ್ತು ಶಾಖೋಪಶಾಖೆಗಳಾಗಿ ಬೆಳೀತಾ ಇದೆ. ಸಮಾಜದ ನಾಗರಿಕರ ಅವಶ್ಯಕತೆಗಳನ್ನು ಮನಗಂಡದಕ್ಕೆ ಅನುಗುಣವಾಗಿ ಬೃಹತ್ತಾಗಿ ಬೆಳೀತಾ ಇದೆ. ಸಂಸ್ಥೆಯನ್ನು ಹುಟ್ಟು ಹಾಕುವುದು ದೊಡ್ಡದಲ್ಲ, ಸಮರ್ಥರಾದಂತಹ ಪದಾಧಿಕಾರಿಗಳು ಇದ್ದರೆ ಮಾತ್ರ ಅದು ಸಮರ್ಥವಾಗಿ ಬೆಳವಣಿಗೆಯನ್ನು ಕಾಣುತ್ತೆ. ಇವತ್ತು ಗುರುಗಳು ಶೇಷಪ್ರಿಯವರ ದೊಡ್ಡ ತಂಡನೇ ಇದೆ, ಇಲ್ಲಿ ದೊಡ್ಡ ತಂಡ ಇದೆ. ಗುರುಗಳು ಆದೇಶ ಕೊಟ್ಟರು, ಗುರುಗಳ ಆದೇಶವನ್ನು ಶಿರಸಾವಹಿಸಿ ಸಮರ್ಥವಾಗಿ ಸಂಸ್ಥೆಯನ್ನು ಕಟ್ಟಿ ಬೆಳೆಸ್ತಾ ಇರುವಂತಹ ತಂಡವನ್ನು
ನಾವು ಎಷ್ಟು ಅಭಿನಂದಿಸಿದರೂ ಅದು ಕಡಿಮೆ. ಸಂಸ್ಥೆ ಒಬ್ಬ ವ್ಯಕ್ತಿ ಶತಮಾನಂ ಭವತಿ ಅಂತ ಹೇಳಿಕೊಂಡು 100 ವರ್ಷ ಕಾಲ ಬಾಳು ಅಂತ ಹೇಳಬಹುದು. ಆ ಬಳಿಕ ನಾವು ಅಪೇಕ್ಷೆ ಪಟ್ಟರು ಆಶೀರ್ವದಿಸಿದ್ರು ಕೂಡ ಬೆಳವಣಿಗೆ ಇಲ್ಲ. ಒಂದು ಹಂತದ ಬಳಿಕ ಮತ್ತು ಇಳಿಮುಖ, ಬೆಳವಣಿಗೆ ಇಲ್ಲೇ ಇಲ್ಲ. ಆದರೆ ಒಂದು ಸಂಸ್ಥೆ, ಸಂಘಟನೆ ಹಾಗಲ್ಲ. ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳುವಂತೆ ಎಷ್ಟು ಬೇಕಾದರೂ ಬೆಳೆಯಬಹುದು. ಸಂಸ್ಕೃತ ಇದ್ದದ್ದು ಬೇಡಿಕೆ ಬಂದಾಗ ಕನ್ನಡ ಹುಟ್ಕೊಡ್ತು, ಜೊತೆಗೆ ಸಾಗಿ ಬಂತು. ಕನ್ನಡ ಸಾಲದು, ನಮಗೆ ಇಂಗ್ಲೀಷ್ ಬೇಕು. ಸ್ಟೇಟ್ ಸಿಲೆಬಸ್ಸನ್ನು ಇಟ್ಟುಕೊಂಡು ಇನ್ನೊಂದು ಸಂಸ್ಥೆ ಹುಟ್ಕೊಂಡ್ಬಿಡ್ತು. ಮೊದಲನೇದೆಲ್ಲ ಇಟ್ಟುಕೊಂಡು ಸ್ಟೇಟ್ ಸಿಲೆಬಸ್ ಸಾಲದು, ನಮಗೆ ಸೆಂಟ್ರಲ್ ಸಿಲೆಬಸ್ ಬೇಕು ಅಂತ ಹೇಳಿಕೊಂಡು ಬಯಸಿದಾಗ ಅವನ್ನೆಲ್ಲ ಇಟ್ಟುಕೊಂಡು ಪುನಃ ಇನ್ನೊಂದು ಸಂಸ್ಥೆ ಹುಟ್ಟಿ ಬರ್ತಾ ಇದೆ. ಇದು ನಮ್ಮ ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಂಘ ಹೇಗೆ ಬೆಳೀತಾ ಇದೆ, ಬೆಳೀತಾ ಹೊರಗೆ ಹೋಗ್ತಾ ಇದೆ. ಕೇವಲ ಇದು ರಾಮಕುಂಜೇಶ್ವರದ ಮಕ್ಕಳಿಗೆ ಮಾತ್ರ ಇದು ಸೀಮಿತ ಆಗಿಲ್ಲ. ಇವತ್ತು ರಾಜ್ಯಕ್ಕೆ ಹೋಗಿಯೂ ಇವಾಗ ಸೆಂಟ್ರಲ್ ಸಿಲೆಬಸ್ ಬಂದಾಗ ರಾಜ್ಯದಿಂದ ಹೊರಗೂ ವ್ಯಾಪ್ತಿ ಇದಕ್ಕೆ ಬೆಳೆಯುತ್ತೆ. ಇದು ಹೀಗೆ ಬೆಳೆಯಬೇಕು. ಕೇವಲ ಭಾರತದೊಳಗಿನ ಪ್ರಜೆಗಳಿಗೆ ಮಾತ್ರ ಅಲ್ಲ, ಸಂಸ್ಕೃತ ನಮಗೂ ಬೇಕು ಅಂತ ಹೇಳಿಕೊಂಡು ಇನ್ನು ಹೊರದೇಶದಿಂದ ಕೂಡ ಬರಬೇಕು ಮಂದಿ. ಈ ನಮ್ಮ ಸಂಸ್ಕೃತ ಶಿಕ್ಷಣ ಸಂಸ್ಥೆ ಆವಾಗ ಪುನಃ ಸರ್ಕಲ್ ಮತ್ತೆ ಪುನಃ ಅಲ್ಲೇ ಬಂದ್ಬಿಡತ್ತೆ. ಇಲ್ಲಿನ ಕೀರ್ತಿ ರಾಮಕುಂಜೇಶ್ವರ ಇದ್ದದ್ದು ಜಿಲ್ಲೆಗೆ ಹೋಯಿತು, ಜಿಲ್ಲೆಯಿಂದ ರಾಜ್ಯಕ್ಕೆ ಹೋಯಿತು, ರಾಜ್ಯದಿಂದ ಇವತ್ತು ದೇಶಕ್ಕೆ ಹೋಗ್ತಾ ಇದೆ, ದೇಶದಿಂದ ಪುನಃ ಅದು ವಿದೇಶಕ್ಕೂ ಹೋಗಬೇಕು. ನಮಗೆ ಸಂಸ್ಕೃತ ಕಲಿಸಿಕೊಡಿ ಅಂತ ಹೇಳಿಕೊಂಡು ವಿದೇಶದಿಂದ ಕೂಡ ಮಕ್ಕಳು ಬಂದು ಇಲ್ಲಿ ಉಳಿದುಕೊಳ್ಳುವ ಹಾಗೆ ಆಗಬೇಕು. ಸಂಸ್ಥೆ ಹಾಗೆ ಬೆಳೆಯಲಿ ಅಂತ ಆಶಿಸಿ ಈ ಬೆಳವಣಿಗೆ ಹಂತದಲ್ಲಿ ಬರಬಹುದಾದಂತಹ ಏನು ಬಾಲಗ್ರಹ ಪೀಡೆಗಳು ಅವೆಲ್ಲ ದೂರ ಆಗಲಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವ ಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಅಂತ ಶ್ರೀಕೃಷ್ಣನನ್ನು ಶ್ರೀರಾಮನನ್ನು ಪ್ರಾರ್ಥಿಸಿ ಇವತ್ತು ವಿದ್ಯಾರ್ಥಿಗಳೆಲ್ಲ ತಮ್ಮ ವಿಶಿಷ್ಟವಾದ ಸಾಧನೆಯನ್ನು ಮಾಡಿ ಪುರಸ್ಕಾರಗಳನ್ನು ಪಡೆದಿದ್ದೀರಿ. ಮುಂದಿನ ದಿವಸಗಳಲ್ಲಿ ನಿಮ್ಮ ಸಾಧನೆ ಇನ್ನಷ್ಟು ಬೆಳೆಯಲಿ. ನಿಮ್ಮ ಎಲ್ಲ ಸಾಧನೆ ಇವತ್ತು ಬಂದು ಕುಳಿತಿರತಕ್ಕಂತಹ ಪುಟ್ಟ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಕೂಡ ಅದು ಸ್ಫೂರ್ತಿಯನ್ನು ನೀಡಲಿ ಅಂತ ಆಶಿಸಿ ಎಲ್ಲರಿಗೂ ಭಗವದ್ ಅನುಗ್ರಹ ಪ್ರಾರ್ಥಿಸಿ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕೃಷ್ಣಾರ್ಪಣ. Now, I would like to request Sri Swamiji to honor Sucheta, President of Gram Panchayat, and Lalita, PDO of Panchayat. With us, we have Lokesh S.R. Sir, BEO of Puttur. I request Sri Vishwaprasanna Tirtha Swamiji to honor Lokesh S.R. Sir. ಆತ್ಮೀಯರೇ,
ಚುನಾವಣೆಯ ನೀತಿ ಸಂಹಿತೆ ಇರೋದರಿಂದ ನಮ್ಮ ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು SR ಲೋಕೇಶ್ ಇವರು ಕೆಳಗೆ ಕೂತೆ ನಮ್ಮನ್ನು ಎಲ್ಲರನ್ನು ಕೂಡ ಶುಭ ಹಾರೈಸಲಿಕ್ಕಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯ ಬೆಳವಣಿಗೆಯಲ್ಲಿ ವಿಶೇಷ ಸಹಕಾರ ಕೊಡ್ತಾ ಇರೋರು. ಅವರ ಜೊತೆಗೆ ಶ್ರೀಯುತ CRP ಮಹೇಶ್ ಅವರು ಕೂಡ ಬಂದು ಪೂಜ್ಯ ಗುರುಗಳಿಂದ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. CRP ಮಹೇಶ್ ಅವರಿಗೆ ಗುರುಗಳು ಶಾಲು ಹಾಕಿ ಅವರನ್ನು ಆಶೀರ್ವದಿಸ್ತಾ ಇದ್ದಾರೆ. Expressing gratitude is the least we can do for those who have made this day possible. So let us take a moment to recognize all those who contributed their valuable time, immense efforts and unwavering commitment. Now I may request our Honorable Principal, Shri Pravid Sir, to express the words of gratitude. It's my privilege to propose a vote of thanks speech and acknowledge the contribution of those who worked hard to make this day happen. That is the inauguration ceremony of our school, Sri Ramakunjeshwara Vidyalaya. I, Principal, on behalf of Sri Ramakunjeshwara Vidyalaya and the entire fraternity of the institution, first of all, with great honor and privilege, extend my most sincere and humble pranams to Sri 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 Vishwaprasanna Tirtha Swamiji, Pejava Math, for making today's event a resounding success. With his blessings and grace, we are able to make this event what it was. Your thoughts have enlightened our minds and shown us a new path. On behalf of my school, I extend a really hearty thanks to our chief guest, Sri Lokesh Sir BEO Puttu, who spared the time from his busiest schedule to grace us in this occasion. I would like to express our school's sincere gratitude to our one more chief guest, Sri Balaram Acharya Sir, proprietor GL Jewellers, for taking time out of his busy schedule to attend this event. My heartfelt thanks to Sri Vikram Sir, Project Coordinator, Koti Geeta Lekhana Yajna. Thank you, sir. An event like this cannot happen overnight. The wheels start rolling weeks ago. It requires planning and a bird's eyes for details. We have been fortunate enough to be backed by a team of very proactive and dedicated management. I am short of words for their involvement and their willingness to take on the completion of tasks beyond their comfort zones. My heartfelt thanks to Sri Sheshapa Sir, Secretary Sri Ramakunjeshwara English Medium School and Sri Ramakunjeshwara Vidyalaya, and Treasurer Sri Ramakunjeshwara Vidyavardhaka Sabha. Thank you, sir. My sincere thanks to Sri Radhakrishna Sir, Secretary Sri Ramakunjeshwara Vidyavardhaka Sabha. Thank you, sir. My heartfelt gratitude to Sri Narayan Bhatt Sir, Correspondent Sri Ramakunjeshwara Vidyavardhaka Sabha. Thank you, sir. My sincere gratitude to Sri Madhava Acharya Sir, Executive Member of School Management. Thanks a lot, sir. My sincere gratitude to Sri Shivaprasad Sir, Executive Member of School Management. Thank you, sir. Also, my sincere gratitude to Sri Harinayana Acharya Sir, Sri Balakrishna Muchintaya Sir, and Sri Satish Bhatt Sir, Sri Lingappa Gowda Sir, Executive Members of School Management. Thank you all. My sincere thanks to Ramakunja Panchayat President Srimati Sucheta Ma'am and PDO Srimati Lalita Ma'am. I would also like to give a heartfelt thanks to all the executive members of school management, principals, headmasters and headmistresses of institutions of Sri Ramakunjeshwara Vidyavardhaka Sabha. Thank you all. I would also like to thank PTA President of Sri Ramakunjeshwara English Medium School, Sri Umesh Shetty Sairam Sir. Thank you, sir. Nothing can be completed in a school without the support of an evergreen dynamic support staff who look after all the things which matter so much. A hearty thanks to headmistress, staffs and students of Sri Ramakunjeshwara English Medium School, principal, staffs and students of Sri Ramakunjeshwara Degree College and staffs of Sri Ramakunjeshwara Vidyalaya. I would also like to thank the people who worked behind the scene to make this event happen. Our technical arrangement team, stage setting and media team and newspapers for their cooperation in this program. I would also like to thank to
all the alumni, parents and well-wishers for your support and encouragement. On behalf of my school, let me thank my dear students for being disciplined. We cherish you and every hour you spend in the learning term, in this learning term. They are memorable for us. Thank you all. Thank you, sir. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.